ಇಲ್ಲಿಯ ಬಗ್ಗೆ ನಾವು ನಿತ್ಯ ಹಾಸ್ಪಿಟ್ಲಿಗೆ ಕರ್ಕೊಂಡು ಬರುವಾಗ ಡಾಕ್ಟರ್ ಹೇಳಿದರು, ಯಾಕಂದರೆ ಇಲ್ಲಿ ನೀವು ಕರ್ಕೊಂಡ್ಬಂದರೆ ಅದು ಇಲ್ಲಿ ಅಂಥ ವ್ಯವಸ್ಥೆ ಇಲ್ಲಿ ಇಲ್ಲ. ಅದಕ್ಕೋಸ್ಕರ ನಾವು ಎಲ್ಲ ಮಿನಿಸ್ಟ್ರುಗಳೊಟ್ಟಿಗೆ ಆಗಿರ್ಬೋದು ಎಲ್ಲರೊಟ್ಟಿಗೆ ಕೇಳೋದು, ಎಷ್ಟೋ ಲಕ್ಷಗಟ್ಟಲೆ ಟೂರಿಸ್ಟ್ಗಳು ಇಲ್ಲಿ ಬರ್ತಾರೆ, ಅವರಿಗೊಂದು ಇಲ್ಲಿ ನಾವು ಇಮಿಡಿಯೇಟಾಗಿ 24 ಗಂಟೆ ಇರುವ ಒಂದು ಹಾಸ್ಪಿಟ್ಲ್ ಆಗಬೇಕು. ಯಾಕಂದರೆ ನೋಡಿ, ಈ ಥರ ಆದರೆ ಎಂತ ಅರ್ಧ ಗಂಟೆ ಒದ್ದಾಡ್ತಾ ಇದ್ದಾರೆ, ಅಲ್ಲಿ ಯಾವುದು ಇಮಿಡಿಯೇಟ್ ಕರ್ಕೊಂಡು ಹೋಗೋದು ಇಲ್ಲಿ ಹಾಸ್ಪಿಟ್ಲ್ ಇಲ್ಲ. ಪಾಪ ಅವರ ಕಷ್ಟ ನೋಡುವಾಗ ನಮಗೆ ತುಂಬ ಬೇಸರ ಆಗ್ತದೆ. ಅದಕ್ಕೋಸ್ಕರ ನಾವೆಲ್ಲ ಹೆಲ್ತ್ ಸಂಬಂಧಪಟ್ಟಂಥ ಮಿನಿಸ್ಟ್ರುಗಳಿರ್ಬೋದು ಎಲ್ಲರಿಗೂ ಹೇಳೋದು, ನಮ್ಮ ಸುಬ್ರಹ್ಮಣ್ಯದಲ್ಲಿ 24 ಗಂಟೆ ಇರುವ ಹಾಸ್ಪಿಟ್ಲು ಮತ್ತು ಡಾಕ್ಟ್ರು ಬೇಕು. ಇಲ್ಲಿಗ ಅದರ ಬಗ್ಗೆ ಈಗ ಇಲ್ಲಿಯ ಡಾಕ್ಟರ್ ಈಗಾಗಲೇ ಹೇಳಿದ್ದಾರೆ. ಇದಕ್ಕೋಸ್ಕರ ಇಲ್ಲಿ ಇಮಿಡಿಯೇಟಾಗಿ ಒಂದು ವ್ಯವಸ್ಥೆ ಆಗಬೇಕಂತೇಳಿ ನಾವು ಊರಿನವರು ಎಲ್ಲರೂ ನಾವು ಕೇಳ್ಕೊಳ್ತಿದ್ದೇವೆ. ಇದು ಡೇ ಕೇರ್ ಹಾಸ್ಪಿಟ್ಲು. ಇಲ್ಲಿ ನಾವು ಸಣ್ಣದಾಗಿ ಒಂದು ಫಸ್ಟ್ ಏಡ್ ಥರ ಮಾಡ್ಬೋದು. ಆದರೆ ಎಮರ್ಜೆನ್ಸಿ ಪೇಷಂಟು ಅಲ್ಲೇ ಬಿದ್ದಾಗ ಅಲ್ಲಿಯೇ ಎಮರ್ಜೆನ್ಸಿ ತುರ್ತು ಚಿಕಿತ್ಸೆ ಸಿಗುವಂಥ ವ್ಯವಸ್ಥೆ ಸುಬ್ರಹ್ಮಣ್ಯದಲ್ಲಿ ಮಾಡಿದ್ರೆ ತುಂಬ ಜನಗಳಿಗೆ ಅನುಕೂಲ ಆಗುತ್ತೆ. ಸಾವಿರಾರು ಜನ ಟೂರಿಸ್ಟ್ಗಳು ಬಂದು ಆ ನದಿಯಲ್ಲಿ ಮುಳುಗುತ್ತಾರೆ ಹೇಳ್ತಾರೆ. ಅವಾಗ ಏನಾದರೂ ಕೂಡ ಅಲ್ಲಿ ಯಾರು ರಕ್ಷಿಸೋಕ್ಕೆ ಯಾರೂ ಇಲ್ಲ. ದಯವಿಟ್ಟು ಅದೊಂದು ಫಸ್ಟ್ ಏಡ್ಗೆ ಅಂತೇಳಿ ಒಂದು ಬ್ರಾಂಚಲ್ಲಿ ಓಪನ್ ಮಾಡಿ ಜನಗಳನ್ನ ರಕ್ಷಿಸಬೇಕು ಅಂತ ನಾನು ಮನವಿ ಮಾಡ್ಕೊಳ್ತಿದ್ದೀನಿ. ಮೇಡಮ್, ಇಲ್ಲಿಗೆ ಕರ್ಕೊಂಡು ಬಂದರು, ಇಲ್ಲಿ ಏನಾದರೂ ವ್ಯವಸ್ಥೆ ಉಂಟಾ ಮೇಡಮ್? ಇಲ್ಲಿ ವ್ಯವಸ್ಥೆ ಸಿಂಪಲ್ ಆಗಿ ಮಾಡ್ಬೋದು ಅಷ್ಟೇ ಹೊರತು ತುಂಬ ದೊಡ್ಡ ತುರ್ತು ಚಿಕಿತ್ಸೆ ಮಾಡಲಿಕ್ಕೆ ಇಲ್ಲಿ ಏನೂ ಇಲ್ಲ. ಜಸ್ಟ್ ಡೇ ಕೇರ್ ಹಾಸ್ಪಿಟಲ್ ಅಷ್ಟೇ ಇದು. ಎಮರ್ಜೆನ್ಸಿಗೆ ನಾವು ಅಂತ ದೊಡ್ಡ ಟ್ರೀಟ್ಮೆಂಟ್ ಕೊಡೋಕ್ಕೆ ಇಲ್ಲಿ ಸಾಧ್ಯವೇ ಇಲ್ಲ. ಮೇಡಮ್, ಇಲ್ಲಿ ಏನಾದರೂ ನಾವು 40 ಕಿಲೋಮೀಟರ್ ಆ ಕಡೆ ಹೋಗ್ಬೇಕಲ್ಲದೆ? ಇಲ್ಲಿ ಹೌದು 20-25 ಕಿಲೋಮೀಟರ್ 40 ಕಿಲೋಮೀಟರ್ ದೂರದಕ್ಕೆ ಹೋಗಬೇಕೇ ಹೊರತು ಇಲ್ಲಿ ಸುಬ್ರಹ್ಮಣ್ಯದಲ್ಲಿ ಅಂತೇಳಿ ಯಾವುದೇ ವ್ಯವಸ್ಥೆಗಳು ತುರ್ತು ಚಿಕಿತ್ಸೆ ಕಷ್ಟ ಇದೆ ಅಂತೇಳಿ. ಈಗ ನಮಗೆ ಇಲ್ಲಿ ಬೇಕಾದ ವ್ಯವಸ್ಥೆ ದೇವಸ್ಥಾನ ವತಿಯಿಂದ ಮಾಡಿದ್ರು ಡಾಕ್ಟರ್ಗಳು ಬಂದೇ ಬರ್ತಾರೆ. ರಿಟೈರ್ ಆದ ಮೆಡಿಕಲ್ ಆಫೀಸರ್ಸ್ ಇದ್ದಾರೆ, ಮತ್ತು ಹೊಸದಾಗಿರೋ ಹುಡುಗರು ಬರ್ತಾರೆ. ಸ್ಪೆಷಲೈಸ್ಡ್ ಹಾಸ್ಪಿಟಲ್ ಬಂದರೆ ತುಂಬ ಉತ್ತಮ. ಇಲ್ಲಿ ಬಂದರೆ ಡಾಕ್ಟರ್ಗೆ ಇರಲಿಕ್ಕೆ ಜಾಗ ಎಲ್ಲ ಇಲ್ಲಿ ವ್ಯವಸ್ಥೆ ಮಾಡಿಕೊಟ್ರೆ ಖಂಡಿತ ಬರ್ತಾರೆ. ಸುಬ್ರಹ್ಮಣ್ಯ ದೇವಸ್ಥಾನ ವತಿಯಿಂದ ವ್ಯವಸ್ಥೆ ಮಾಡಿಕೊಟ್ರೆ ಒಳ್ಳೆಯದು. ಮಾಡಿದರೆ ತುಂಬ ಒಳ್ಳೆಯದಾಗುತ್ತೆ. ಮತ್ತು ಜನಗಳಿಗೆ ಬಂದು ದೂರಗಳಿಂದ ಬಂದ ಜನಗಳಿಗೆ ದುಃಖದಿಂದ ಹೋಗೋದು ತುಂಬ ಮನಸ್ಸಿಗೆ ನೋವಾಗಿದೆ. ನಾನು ಬಂದು 1 ವರ್ಷ ಆಗಿದೆ. 1 ವರ್ಷದಲ್ಲಿ 4-5 ಕೇಸ್ ನೋಡಿಬಿಟ್ಟು ತುಂಬ ಮನಸ್ಸಿಗೆ ಆಘಾತ ಆಗಿದೆ. ದಯವಿಟ್ಟು ನನ್ನ ಕಳಿಕಳಿ ಮನವಿ ಅಂತಂದರೆ, ಒಂದು ತುರ್ತು ಚಿಕಿತ್ಸೆಗೆ ಒಂದು ಮನವಿ, ಒಂದು ಆಸ್ಪತ್ರೆನ ಒಂದು ಸುಜಿತವಾದ ಒಂದು ಆಸ್ಪತ್ರೆ ಈ ಊರಿಗೆ ಬೇಕೇ. 24 ಗಂಟೆ ಓಪನ್ ಇರುವಂಥ 24 ಅವರ್ಸ್ ಓಪನ್ ಇರುವಂಥ ಡಾಕ್ಟರ್ಗಳು